ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅನುಷಾ ಸುವರ್ಣ ಕನ್ನಡ ಬ್ಲಾಗ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೊಂದು ಕ್ಲೇ ಮಾಸ್ಕ್ ಬಗ್ಗೆ ಇನ್ಫಾರ್ಮೇಶನ್ ಅನ್ನ ಕೊಡ್ತಾ ಇದ್ದೇನೆ. ಸೊ ಅದು ಯಾವ್ದಂದ್ರೆ ಹೆಲ್ತ್ ಅಂಡ್ ಬ್ಯೂಟಿ ಆಸ್ಟೆಕ್ ಸೀಕ್ರೆಟ್ ಅವರ ಇಂಡಿಯನ್ ಹೀಲಿಂಗ್ ಕ್ಲೇ. ಸೊ ಇದನ್ನ ವರ್ಲ್ಡ್ಸ್ ಮೋಸ್ಟ್ ಪವರ್ಫುಲ್ ಫೇಶಿಯಲ್ ಅಂತಾನು ಕ್ಲೈಮ್ ಮಾಡ್ತಾ ಇದ್ದಾರೆ. ಸೊ ಇದೊಂದು ಡೀಪ್ ಪೋರ್ ಕ್ಲೆನ್ಸಿಂಗ್ ಕ್ಲೇ ಮಾಸ್ಕ್ ಅಂತಾನೆ ಹೇಳ್ಬೋದು. ಸೊ ಇದು ನಮ್ಮ ಸ್ಕಿನ್ ಅಲ್ಲಿ ಓಪನ್ ಪೋರ್ಸ್ ಏನಿರುತ್ತೆ ಅದರಲ್ಲಿರೋ ಡರ್ಟ್ಸ್ ಅನ್ನ, ಇಂಪ್ಯೂರಿಟೀಸ್ ಅನ್ನ ತುಂಬಾನೇ ಡೀಪ್ ಆಗಿ ಕ್ಲೀನ್ ಮಾಡುತ್ತೆ. ಸೊ ಹಾಗೆ ಯಾರಿಗೆ ಪಿಂಪಲ್ಸ್ ಇದೆ, ಪಿಂಪಲ್ ಮಾರ್ಕ್ಸ್ ಇದೆ, ಅಥವಾ ಯಾರದು ಆಕ್ನೆ ಪ್ರೋನ್ ಸ್ಕಿನ್ ಇದೆ ಅವರಿಗೆ ಇದು ತುಂಬಾನೇ ಚೆನ್ನಾಗಿ ವರ್ಕ್ ಮಾಡುತ್ತೆ. ಸೊ ಇದರ ಪ್ಯಾಕೇಜಿಂಗ್ ನೋಡೋದಾದ್ರೆ ಈ ತರ ಕಂಟೈನರ್ ಅಲ್ಲಿ ಬರುತ್ತೆ. ಸೊ ಇದು ಅಮೆಝಾನ್ ಅಲ್ಲಿ ನಿಮ್ಗೆ ಈಸಿಲಿ ಅವೈಲೇಬಲ್ ಇದೆ. ಸೊ ಯಾರಿಗಾದ್ರೂ ಬೈ ಮಾಡ್ಲಿಕ್ಕಿದ್ರೆ ನಾನು ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೇನೆ, ನೀವು ಚೆಕ್ ಮಾಡಬಹುದು. ಇದು ನಿಮ್ಗೆ 1440 ರುಪೀಸಿಗೆ ಸಿಗುತ್ತೆ. ಸೊ ಒಂದೇ ಸಲಕ್ಕೆ ನಿಮ್ಗೆ ಇದು ಕಾಸ್ಟ್ಲಿ ಅಂತ ಎಣಿಸಬಹುದು, ಬಟ್ ಎಟ್ ಎ ಟೈಮ್ ಇದು 1 ಟೇಬಲ್ ಸ್ಪೂನ್ ಅಷ್ಟೇನೆ ಈ ಪೌಡರ್ ಯೂಸ್ ಆಗೋದು. ಸೊ ಅದರಿಂದ ನೀವು ಇದನ್ನ ತುಂಬಾ ಟೈಮ್ ಯೂಸ್ ಮಾಡಬಹುದು. ಸೊ ಹಾಗೆ ಇದನ್ನ ಮುಖದ ಮೇಲೆ ಅಪ್ಲೈ ಹೇಗೆ ಮಾಡೋದು ಅಂತಾನು ತೋರಿಸ್ತೇನೆ. ಸೊ ಫಸ್ಟ್ ಪಾಯಿಂಟ್ ಏನಂದ್ರೆ, ಈ ಕ್ಲೇ ಮಾಸ್ಕ್ ಪೌಡರ್ ಫಾರ್ಮ್ ಅಲ್ಲಿ ಇರುತ್ತೆ. ಸೊ ಈ ಪೌಡರ್ ಅನ್ನ ಮಿಕ್ಸ್ ಮಾಡ್ಲಿಕ್ಕೆ ನೀವು ಯಾವುದೇ ಮೆಟಲ್ ಬೌಲ್ ಅಥವಾ ಮೆಟಲ್ ಸ್ಪೂನ್ ಯೂಸ್ ಮಾಡೋ ಹಾಗಿಲ್ಲ. ಗ್ಲಾಸ್ ಬೌಲ್ ಅಥವಾ ಪ್ಲಾಸ್ಟಿಕ್ ಅನ್ನ ನೀವು ಯೂಸ್ ಮಾಡಬಹುದು. ಸೊ ಇದು ಕ್ಲೇ ಮಾಸ್ಕ್ ಅನ್ನ ಮಿಕ್ಸ್ ಮಾಡೋದಕ್ಕೆ ನಾವು ಆಪಲ್ ಸೈಡರ್ ವಿನೆಗರ್ ಅನ್ನ ಯೂಸ್ ಮಾಡಬೇಕು. ಸೊ ನಾನಿವತ್ತು ಹೆಲ್ತ್ ಅಂಡ್ ಬ್ಯೂಟಿ ಆಸ್ಟೆಕ್ ಸೀಕ್ರೆಟ್ ಅವರ ಇಂಡಿಯನ್ ಹೀಲಿಂಗ್ ವಿನೆಗರ್ ಅನ್ನ ಯೂಸ್ ಮಾಡ್ತಾ ಇದ್ದೇನೆ. ಸೊ ಇದೊಂದು 100% ನ್ಯಾಚುರಲ್ ಆಪಲ್ ಸೈಡರ್ ವಿನೆಗರ್. ಸೊ ಇದು ನಮ್ಮ ಸ್ಕಿನ್ ಅನ್ನ ಡೀಪ್ ಆಗಿ ಕ್ಲೆನ್ಸ್ ಮಾಡೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಸೊ ಇದು ಕೂಡ ನಿಮ್ಗೆ ಅಮೆಝಾನ್ ಅಲ್ಲಿ ಈಸಿಲಿ ಅವೈಲೇಬಲ್ ಇದೆ. ಸೊ ಇದು ವಾಶ್ ಮಾಡಿದ ನಂತರ ಮುಖದಲ್ಲಿ ಕೆಲವೊಬ್ಬರಿಗೆ ರೆಡ್ನೆಸ್ ಬರಬಹುದು. ಸೊ ಅದರಿಂದ ಏನ್ ತೊಂದರೆ ಇಲ್ಲ, ಒಂದು ಹಾಫ್ ಎನ್ ಅವರ್ ಅಲ್ಲಿ ಆ ರೆಡ್ನೆಸ್ ಎಲ್ಲ ಹೋಗ್ಬಿಡುತ್ತೆ. ಸೊ ಕೆಲವೊಂದು ಮೇನ್ ಪಾಯಿಂಟ್ಸ್ ಏನಂದ್ರೆ, ಇದನ್ನ ನಾವು ಮಿಕ್ಸ್ ಮಾಡುವಾಗ ಯಾವುದೇ ಮೆಟಲ್ ಬೌಲ್ ಅನ್ನ ಯೂಸ್ ಮಾಡೋ ಹಾಗಿಲ್ಲ. ಸೊ ಸೆಕೆಂಡ್ ಪಾಯಿಂಟ್ ಏನಂದ್ರೆ, ಈ ಕ್ಲೇ ಮಾಸ್ಕ್ ಅನ್ನ ನಾವು ಆಪಲ್ ಸೈಡರ್ ವಿನೆಗರ್ ಅನ್ನ ಯೂಸ್ ಮಾಡಿ ಮಿಕ್ಸ್ ಮಾಡ್ಕೊಳ್ಬೇಕು. ಸೊ ಥರ್ಡ್ ಪಾಯಿಂಟ್ ಏನಂದ್ರೆ, ಯಾರದು ತುಂಬಾನೇ ಆಯಿಲಿ ಸ್ಕಿನ್ ಇದೆ, ಯಾರದು ಆಕ್ನೆ ಪ್ರೋನ್ ಸ್ಕಿನ್ ಇದೆ, ಅವರು ಈ ಮಿಕ್ಸ್ಚರ್ ಜೊತೆಗೆ ಒಂದು 2 ಡ್ರಾಪ್ ನಷ್ಟು ಟೀ ಟ್ರೀ ಆಯಿಲ್ ಅನ್ನ ಯೂಸ್ ಮಾಡಿ ಆಮೇಲೆ ಫೇಸ್ ಮೇಲೆ ಅಪ್ಲೈ ಮಾಡಬೇಕು. ಹಾಗೆ ಡ್ರೈ ಸ್ಕಿನ್ ಇದ್ದವರಿಗೆ ಇದ್ರ ಜೊತೆ ಆರ್ಗನ್ ಆಯಿಲ್ ಅಥವಾ ಡ್ರೈ ಸ್ಕಿನ್ ಗೆ ಯಾವುದು ಸೂಟ್ ಆಗುವಂತಹ ಎಸೆನ್ಷಿಯಲ್ ಆಯಿಲ್ ಅನ್ನ ಯೂಸ್ ಮಾಡಿ ಫೇಸ್ ಮೇಲೆ ಅಪ್ಲೈ ಮಾಡಬಹುದು. ಸೊ ಯಾರ ಸ್ಕಿನ್ ತುಂಬಾನೇ ಸೆನ್ಸಿಟಿವ್ ಇದೆ ಅವರು ಆಪಲ್ ಸೈಡರ್ ವಿನೆಗರ್ ಬದಲಿಗೆ ನಾರ್ಮಲ್ ವಾಟರ್ ಅನ್ನ ಯೂಸ್ ಮಾಡಬಹುದು ಈ ಕ್ಲೇ ಮಾಸ್ಕ್ ಅನ್ನ ಮಿಕ್ಸ್ ಮಾಡೋದಕ್ಕೆ. ಸೊ ಹಾಗೆ ಇದನ್ನ ಫೇಸ್ ಇಂದ ರಿಮೂವ್ ಮಾಡುವಾಗ ವಾರ್ಮ್ ವಾಟರ್ ಇಂದ ಇದನ್ನ ಮಸಾಜ್ ಮಾಡ್ತಾ ರಿಮೂವ್ ಮಾಡಬೇಕು. ಸೊ ಕೊನೆಯದಾಗಿ ಯಾರದು ತುಂಬಾನೇ ಆಯಿಲಿ ಸ್ಕಿನ್ ಇದೆ ಅವರು ಇದನ್ನ ವೀಕ್ಲಿ 2 ಸಲ ಮಾಡಬಹುದು. ಹಾಗೆ ಯಾರದು ಡ್ರೈ ಸ್ಕಿನ್ ಇದೆ ಅವರು 10-15 ಡೇಸ್ಗೆ ಒಂದ್ಸಲ ಮಾಡಿದ್ರೆ ಸಾಕು. ಸೊ ಹಾಗೆ ಯಾರದು ನಾರ್ಮಲ್ ಸ್ಕಿನ್ ಇದೆ ಅವರು ವೀಕ್ಲಿ ಒನ್ಸ್ ಮಾಡಿದ್ರೆ ಸಾಕು. ಸೊ ಇದು ಕ್ಲೇ ಮಾಸ್ಕ್ ಏನಿದೆ, ಇದು ನಮ್ಮ ಸ್ಕಿನ್ ನಲ್ಲಿರುವ ಎಕ್ಸೆಸಿವ್ ಸಿಬಮ್ ಅನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಅಂದ್ರೆ ನಮ್ಮ ಸ್ಕಿನ್ ಮೇಲೆ ಏನಾದ್ರೂ ಜಾಸ್ತಿ ಆಯಿಲ್ ಪ್ರೊಡ್ಯೂಸ್ ಆಗ್ತಾ ಇದ್ರೆ ಅದನ್ನ ಕಂಟ್ರೋಲ್ ಮಾಡುತ್ತೆ. ಅದು ಅಲ್ಲದೆ ನಮ್ಮ ಮುಖದಲ್ಲಿ ಪಿಂಪಲ್ಸ್ ಇದ್ರೆ ಅಥವಾ ಪಿಂಪಲ್ಸ್ ಕಲೆಗಳೇನಾದ್ರೂ ಇದ್ರೆ ಅದನ್ನು ಕೂಡ ಇದು ಕಡಿಮೆ ಮಾಡ್ಲಿಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಸೊ ನನ್ನ ಪ್ರಕಾರ ಇದು ಆಯಿಲಿ ಸ್ಕಿನ್ ಇದ್ದವರಿಗೆ ತುಂಬಾನೇ ಒಂದು ಒಳ್ಳೆ ಪ್ರಾಡಕ್ಟ್ ಅಂತಾನೆ ಹೇಳ್ತೇನೆ. ನಾನಿಲ್ಲಿ 1 ಟೇಬಲ್ ಸ್ಪೂನ್ ಅಷ್ಟು ಈ ಕ್ಲೇ ಪೌಡರ್ ಅನ್ನ ತಗೊಳ್ತಾ ಇದ್ದೇನೆ. ಸೊ ಇದು ಎಟ್ ಎ ಟೈಮ್ ಫುಲ್ ಫೇಸ್ ಹಾಗೆ ನೆಕ್ಗೆ ಯೂಸ್ ಮಾಡೋದಕ್ಕೆ ಸಾಕಾಗುತ್ತೆ. 1 ಟೇಬಲ್ ಸ್ಪೂನ್ ಕ್ಲೇ ಪೌಡರಿಗೆ ಸೇಮ್ ಕ್ವಾಂಟಿಟಿಯಲ್ಲಿ ನಾನು ಆಪಲ್ ಸೈಡರ್ ವಿನೆಗರ್ ಅನ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಸಪೋಸ್ ಥಿಕ್ ಅಂತ ಎಣಿಸಿದ್ರೆ ಸ್ವಲ್ಪ ಎಕ್ಸ್ಟ್ರಾ ಆಡ್ ಮಾಡ್ಕೊಳ್ಬಹುದು. ಫೇಸ್ ಪ್ಯಾಕ್ ಅಪ್ಲೈ ಮಾಡೋದಕ್ಕೆ ಯಾವ ಕನ್ಸಿಸ್ಟೆನ್ಸಿ ಬೇಕೋ ಆ ಥರ ಮಿಕ್ಸ್ ಮಾಡ್ಕೊಳ್ಬೇಕು. ಸೊ ಇವಾಗ ನಮ್ಮ ಕ್ಲೇ ಮಾಸ್ಕ್ ರೆಡಿ ಆಗಿದೆ. ಇದನ್ನ ಅಪ್ಲೈ ಮಾಡೋಕ್ಕಿಂತ ಮೊದಲು ಸ್ಟೀಮ್ ತಗೋಬೇಕು. ಇಲ್ಲಾಂದ್ರೆ ವಾರ್ಮ್ ವಾಟರ್ ಅಲ್ಲಿ ಒಂದು ಕ್ಲೀನ್ ಬಟ್ಟೆಯನ್ನ ಡಿಪ್ ಮಾಡಿ ಹಿಂಡಿ ಅದನ್ನ ಮುಖದ ಮೇಲೆ ಡ್ಯಾಬ್ ಮಾಡ್ಕೋಬೇಕು. ಇದರಿಂದ ಪೋರ್ಸ್ ಎಲ್ಲ ಓಪನ್ ಆಗುತ್ತೆ. ಈ ಟೈಮಲ್ಲಿ ಕ್ಲೇ ಅನ್ನ ಹಚ್ಚೋದ್ರಿಂದ ನಮ್ಮ ಪೋರ್ಸ್ ಅಲ್ಲಿರೋ ಡರ್ಟ್ ಅನ್ನ ಚೆನ್ನಾಗಿ ರಿಮೂವ್ ಮಾಡುತ್ತೆ. ಹಾಗೆ ನಮ್ಮ ಮುಖದಲ್ಲಿ ಪಿಂಪಲ್ಸ್ ಅಥವಾ ಪಿಂಪಲ್ ಮಾರ್ಕ್ಸ್ ಎಲ್ಲ ಏನಾದ್ರೂ ಇದ್ರೆ ಅದನ್ನು ಕೂಡ ನಿಧಾನವಾಗಿ ಕಡಿಮೆ ಮಾಡುತ್ತೆ. ಇದನ್ನ ಹಚ್ಚಿ 10 ನಿಮಿಷ ನಂತರ ಇದು ಡ್ರೈ ಆಗುತ್ತೆ. ಮುಖದಲ್ಲಿ ಏನೋ ಒಂಥರ ಸ್ಟಿಕ್ಕಿ ತರ ಫೀಲ್ ಆಗುತ್ತೆ. ಸೊ ಇದು ನಾರ್ಮಲ್, ಏನು ವರಿ ಮಾಡ್ಬೇಕಂತ ಅಗತ್ಯ ಇಲ್ಲ. ಸೊ 10 ನಿಮಿಷ ಆದ ನಂತರ ಇದನ್ನ ಸ್ವಲ್ಪ ವಾರ್ಮ್ ವಾಟರ್ ಅಲ್ಲಿ ಮಸಾಜ್ ಮಾಡ್ತಾ ರಿಮೂವ್ ಮಾಡಬೇಕು. ಹೀಗೆ ಮಸಾಜ್ ಮಾಡ್ತಾ ರಿಮೂವ್ ಮಾಡೋದ್ರಿಂದ ಇದು ತುಂಬಾನೇ ಈಸಿಲಿ ರಿಮೂವ್ ಆಗುತ್ತೆ. ಸೊ ಫ್ರೆಂಡ್ಸ್, ಐ ಹೋಪ್ ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೊಳ್ತೇನೆ. ಹಾಗೆ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ನಾನು ನಿಮ್ಗೆ ನನ್ನ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಸಿಗ್ತೇನೆ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಅನುಷಾ ಸುವರ್ಣ ಕನ್ನಡ ಬ್ಲಾಗ್ಸ್. ಬಾಯ್.